ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆದೇವರ ಸಾಮಾಜಿಕ ಜಾಲತಾಣದ ಪ್ರಭಾವ ಬಕ ಮೊಬೈಲ್ ಹೆಚ್ಚಾದ ಗಲಸು ನಡೆದು ವಿದ್ಯಾರ್ಥಿ ಸಮೂಹ ಬಲಿಯಾವೊಂದುಂಡೊಂದು ಹಿರಿಯ ಸಿವಿಲ್ ನ್ಯಾಯಾಧೀಶರ ಶೋಭಾ ಬಿಜಿ ಪಂತೆರ ಕುಡ್ಲಡ್ ವಿಶ್ವ ಆತ್ಮಹತ್ಯೆ ತಡೆಪಿನ ದಿನಾಚರಣೆದಲ್ಲಿ ಆರು ಪಾತಿರಿಯರು ವಿಶ್ವ ಆತ್ಮಹತ್ಯೆ ತಡೆಪಿನ ದಿನಾಚರಣೆ ಕುಡ್ಲದ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಸಭಾಂಗಣೋಡು ಬುಧವಾರ ನಡೆತಂಡು ಹಿರಿಯ ಸಿವಿಲ್ ನ್ಯಾಯಾಧೀಶರು ಶೋಭಾ ಪಿಜಿ ಕಾರ್ಯಕ್ರಮ ಉದಿಪನ ಮಲ್ತೆರ ಶೋಭಾ ಪಿಜಿ ಪಾತಿರ್ದ ಸಾಮಾಜಿಕ ಜಾಲತಾಣದ ಪ್ರಭಾವ ಬೊಕ ಮೊಬೈಲ್ ಹೆಚ್ಚ ಗಳಸುನೆಂದೆಡ್ದ ಅದರ ಬರವು ಕಲ್ಪನಕ್ಲು ಬಲಿ ಆವೊಂದುಲ್ಲೆರ್ ಜವನ ಜವಂದಿ ಹೆಚ್ಚ ಜುವದೆತ್ತೊನ್ನ ಸಂಗತಿ ವರದಿ ಆವೊಂದುಂಡು ಪ್ರತಿಯೊಂಜಿ ಬಾಲ್ಯದ ದಿನ ನಿಚ್ಚದ ಉನ್ಪುನ ತಿನ್ಪುನ ಮೊಬೈಲ್ ಇತ್ತದೇ ಆವೊಂದುಂಡು ಅಪ್ಪೆಲ್ಲು ಮೊಬೈಲ್ ಹಾಳು ಪರಿಣಾಮದ ಬಗೆಟ್ ಜೋಕ್ಲೆಡ ತಿಳುವಳಿಕೆ ಮೂಡವನ ಕೆಲಸ ಮಲ್ಪಡು ಹೆಚ್ಚ ಮಾರ್ಗದೆಪ್ಪೆರೆ ಜೋಕ್ಲೆಗೆ ಒತ್ತಡ ಪಾಡ್ಯರೆ ಬಲ್ಲಿಂದ ಸಲಹೆ ಕೊರಿಯರ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಲನ ಪ್ರಾಧಿಕಾರ ಜಿಲ್ಲಾ ಪಂಚಾಯತ್ ಬಕ ಜಿಲ್ಲಾ ಆರೋಗ್ಯ ಇಲಾಖೆದ ಜತೆ ಸೇರಿಗಡಿ ಕಾರ್ಯಕ್ರಮದ ಇದ್ದಿತ್ತಂಡ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಫಾದರ್ ಮುಲ್ಲರ್ ಸಂಸ್ಥೆಲನ ನಿರ್ದೇಶಕರು ಧರ್ಮಗುರು ರಿಚರ್ಡ್ ಅಲೋಷಿಯಸ್ ಕುವೆಲ್ಲೋ ಇಂಚ ಅಧಿಕಾರುಲು ಪಾಲ್ದೊಂಡೆರ ಕುಡ್ಲದ ಜೈಲ್ ರೋಡ್ ಕೈತಲು ಇಲ್ಲು ಜರ್ಪನಾಗ ಇಲ್ಲಗ ಸಂಬಂಧಪಟ್ಟಿನ ಇರುವೆರನ ಮಿತ್ತ ಜರಿದು ಬುಡ್ದು ಜೀವ ಕಳೆವನ್ನ ಬೇಜಾರದ ಸಂಗತಿ ಗುರುವಾರ ನಡೆತದಂಡ ತೀರ್ನಕ್ಲಿನ ಜೇಮ್ಸ್ ಸ್ಯಾಮ್ಯುಯಲ್ ಜತ್ತನ್ನ ಬಕ ಹ್ಯಾರಿ ಪಂಡದ ಗುರ್ತ ಮಲ್ತದಂಡ ಕುಡ್ಲದ ಜೈಲ್ ಮಾರ್ಗದ ಕೈತಲು ಇಲ್ಲು ಒಂಜೇನು ಗುರುವಾರ ಕಾಣೆ ಜರಿತೊಂದುಪ್ಪನಗ ಇರುವೆರನ ಮೇಲಿಗೆ ಜರಿದು ಬುಡ್ದು ಇರುವೆರು ಪ್ರಾಣ ಕಳೆವನ್ನ ಸಂಗತಿ ನಡೆತದಂಡ ಬ್ಯಾರಂಡಿತ್ತಿನ ಜೇಮ್ಸ್ ಸ್ಯಾಮ್ಯುಯಲ್ ಜತ್ತನ್ನ ಪನ್ಪನರ್ನ ಅಪ್ಪೆ ಇಲ್ಲದ ಜಾಗೆನ ಜರಿತೊಂದಿತ್ತೆರು ಅಪಗ ಜೇಮ್ಸ್ ಬೊಕಾರಿನ ಸಿದ್ದಪ್ಪನ ಮಗೆ ಹ್ಯಾರಿ ಪನ್ಪನಾರು ಪಿದೆಯುಂತುದು ತೂವೊಂದಿತ್ತೆರಿಗೆ ಅಪಗ ಅಕ್ಲನ ಮೇಲಿಗೆ ಜರಿದು ಬುಡ್ದುಂಡು ಇರುವೆರೆಲ್ಲ ತುರ್ತಾದ ಆಸ್ಪತ್ರೆಗೆ ಸಾಗಣಲ ಜೀವ ಬಚಾವ್ ಮಲ್ಪರೆ ಸಾಧ್ಯ ಆತಜೆಂದು ತೆರೆದು ಬೈದಂಡ ಜೇಮ್ಸ್ ಬೊಕ ಹ್ಯಾರಿ ಇರುವೆರೆಗ್ಲ ಅಂದಾಜೆ 54 ವರ್ಷ ಪ್ರಾಯ ಜೇಮ್ಸ್ ಬ್ಯಾರೆಂಡಿತ್ತದು ಊರಿಗೂ ಬತ್ತದಿತ್ತೆರು ಜಾಗೆ ಮತ್ತು ಪಿರ ಬ್ಯಾರಿನಿಗೂ ಪೋಯರೆ ತಯಾರಾದಿತ್ತೆರು ಕುಡ್ಲ ಬಲ್ಮಠ ನ್ಯೂ ರೋಡ್ ದಲ್ಪ ಫ್ಲಾಟೆಡ್ ಜೇಮ್ಸ್ರನ ಇಲ್ಲಿದ್ದದು ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಇಲ್ಲಗ ಮರಣ ಬತ್ತದು ಬಯ್ಯ 4 ಗಂಟೆಗೆ ಮರಣದ ಅಕೇರಿದ ಕಿರಿಯಗ ಗೋರಿಗುಡ್ಡೆಗೆ ಕೊನಪೆರಂದು ತೆರೆದು ಬೈದಂಡ ಬೆಳಿಗ್ಗೆ 9 ಗಂಟೆಯಲ್ಲಿ ಕೆಲಸ ಸ್ಟಾರ್ಟ್ ಆಗಿ ಜೇಮ್ಸದಲ್ಲಿ 10:45ಗೆ ಅವನೊಬ್ಬ ಕಸನ್ ಬಂದ ಕರೀಲಿಕ್ಕೆ. ಹಾಗೆ ಇಬ್ಬರು ಆಚೆ ಹೋಗುವಾಗ ಲಿಂಟಲ್ ಬಿದ್ದು ಅವ್ರ ಮೇಲೆ ಇಬ್ಬರ ಮೇಲೆ ಸಹ ಲಿಂಟಲ್ ಬಿದ್ದು ಡೆತ್ ಆಯಿತು. ಮತ್ತು ಅವನ ಕಸನ್ದು ಮನೆ ಆಚೆದ ಮನೆ, ಅದು ಕಸನ್ದು. ಹಾಗೆ ಅವರಿಬ್ಬರು ಸಹ ಮಾತಾಡ್ತಿದ್ದು ಆಚೆ ಹೋಗಿದ್ರು ಅವರು. ಹಾಗೆ ಲಿಂಟಲ್ ಬಿದ್ದದು. ಇದು ಹಳತು ಮನೆ, ಇದು ಮಣ್ಣಿದು ಮನೆ. ಹಾಗೆ ಅದನ್ನ ಬೇರೆ ಮನೆ ಕಟ್ಟುವವರ ಪ್ಲ್ಯಾನ್ ಇತ್ತು. ಹಾಗೆ ಅವನು ಬ್ಯಾರಿನಲ್ಲಿ ಕೆಲಸ ಮಾಡ್ತಾಯಿದ್ದ, ಇದಕ್ಕೋಸ್ಕರ ಅವನು ಬಂದ ರಜೆಯಲ್ಲಿ. ಹಾಗೆ ಅವರು ನಿನ್ನೆಯಿಂದ ಕೆಲಸ ಸ್ಟಾರ್ಟ್ ಆದದ್ದು. ಇಬ್ಬರು ಸಹ ಒಟ್ಟಿಗಿದ್ದರು, ಇಬ್ಬರ ಮೇಲೆ ಸಹ ಒಟ್ಟಿಗಿದ್ದರು. ಹೌದು, ಫ್ಯಾಮಿಲಿ ಅವರು ಬಲ್ಮಠಲ್ಲಿ ಇರೋದು. ಬಲ್ಮಠಲ್ಲಿ ಅವನಿಗೆ ಫ್ಲ್ಯಾಟ್ ಉಂಟು. ಹಾಗೆ ಬಲ್ಮಠಲ್ಲಿ ಹೆಂಡತಿ ಮಗಳು ಬಲ್ಮಠಲ್ಲಿದ್ದಾರೆ. ಕುಡ್ಲದ ಹಂಪನ ಕಟ್ಟೆಡ್ ವಿಶ್ವವಿದ್ಯಾನಿಲಯ ಕಾಲೇಜದ ಎದುರದ ಬಸ್ ಸ್ಟ್ಯಾಂಡ್ ದೆಪ್ಪಾಯಿನ ಕುಡ್ಲ ಮಹಾನಗರ ಪಾಲಿಕೆದ ಕ್ರಮಕ್ಕೂ ವಿರೋಧ ತೋಜಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVP ಕುಡ್ಲ ಬುಧವಾರ ಕುಡ್ಲಡ್ ಪ್ರತಿಭಟನೆ ನಡಪಾಂಡು. ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜದ ಎದುರು ಹಂಪನ ಕಟ್ಟೆಡ್ ಜ್ಯೋತಿದಂಜಿ ಪೋಯರ ಎತ್ತಿನ ಬಸ್ ಸ್ಟ್ಯಾಂಡ್ ದೆಪ್ಪಾದೆರ ಅಂಚಾದ ಕುಡ್ಲ ಮಹಾನಗರ ಪಾಲಿಕೆದ ಮಿತ್ತ ವಿರೋಧ ತೋಜಾದ ಬುಧವಾರ ಕುಡ್ಲದ ಕ್ಲಾಕ್ ಟವರ್ ಎದುರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ABVP ಕುಡ್ಲದಕ್ಲು ಮಲ್ಲಮಟ್ಟದ ಪ್ರತಿಭಟನೆ ನಡಪಾಯಿರ. ಕಾಲೇಜ್ ಎದುರುಡುಪಿನ ಬಸ್ ಸ್ಟ್ಯಾಂಡ್ ಬರವು ಕಲ್ಪನಾಕ್ಲಿಗೆ ಸಾರ್ವಜನಿಕರಿಗೆ ಬಡ್ಸಬಕ ದೊಂಬು ತಡೆತೊಣಿಯರೆ ಅನುಕೂಲ ಆದಿತ್ತನ ಅಂಡ ಇತ್ತ ಹೊರಡ್ತರನಿ ಬಸ್ ಸ್ಟ್ಯಾಂಡ್ ದೆಪ್ಪಾದಿರ ಮುಲ್ಪದ ಅಂಗಡಿ ದನೆಕ್ಲನ ಕಾರ್ಬಾರಡೆ ನೆನ ದೆಪ್ಪಾದಿತ್ತದ ಐನ ಪಿರ ತಾಪನೆ ಮಲ್ಪಡು ದುಂಬುದಂಚನೆ ಬಸ್ ಸ್ಟ್ಯಾಂಡ್ ಬೋರ್ಡ್ ಒಂದು ಪ್ರತಿಭಟನೆಡು ನಾಯಕರು ಒತ್ತಾಯ ಮಲ್ತೆರ. ಮಾರ್ಗುಡು ಸಂಚಾರ ತಡೆಪರತುವಿನ ಪ್ರತಿಭಟನೆ ದಕ್ಲೆನು ಪೊಲೀಸರು ತಡೆತೆರು. ಈ ಪೊರ್ತುಡು ಪ್ರತಿಭಟನೆ ಇತ್ತಿನ ABVP ಕಾರ್ಯಕರ್ತರ ಧಿಕ್ಕಾರ ಘೋಷಣೆ ಪಾಡಿಯರ. ಜಿಲ್ಲಾಧಿಕಾರಿ ಜಾಗೆಗೆ ಬರಡೊಂದು ಒತ್ತಾಯ ಜೋರಾನಾಗ ಹಿರಿಯ ಅಧಿಕಾರಿ ಉರಿ ಜಾಗೆಗೆ ಬತ್ತದ ಪ್ರತಿಭಟನೆಗಾರರ ಪಾತ್ರಕತೆ ನಡಪಾದ ಪ್ರತಿಭಟನೆ ಪಿರದೆಪ್ಪಾಯರ.
ಒಂದು ವಾರದೊಳಗೆ ನಿಮ್ಮ ಸ್ಟ್ಯಾಂಡ್ ಅನ್ನು ತಿಳಿಸದಿದ್ರೆ ವಾಪಸ್ ಇಲ್ಲಿ ಆಸ್ಪಾಸ್ನಲ್ಲಿರುವಂಥ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು DC ಕಚೇರಿಗೆ ಆಗಿರ್ಬೋದು ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಒಂದು ವಾರದೊಳಗೆ ನಮಗೆ ನಿಮ್ಮ ಮಾತು ಗ್ಯಾರಂಟಿ ಕೊಡುವುದಿಲ್ಲ. ಮಾನವ ಸರಪಳಿ ಕಾರ್ಯಕ್ರಮದ ಗೆಲ್ಮೆಗು ಕುಡ್ಲ ವಿಧಾನಸಭಾ ಕ್ಷೇತ್ರದ ಜನಕ್ಲನ ಸಾಕಾರ ಅಗತ್ಯ ಅಂದ ಕ್ಷೇತ್ರದ ಶಾಸಕರಿರ್ಬೇಕ ವಿಧಾನಸಭೆತ ಸ್ಪೀಕರ್ UT ಖಾದರ್ ಪಂತೆರ ರಾಜ್ಯ ಸರ್ಕಾರ ನಡಪಾಯಿರುಪ್ಪನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ನರಮಾನ್ಯ ಸಂಕಲೆ ಕಾರ್ಯಕ್ರಮ ಲೆಕ್ಕೊಡು ಕುಡ್ಲಾ ವಿಶ್ವವಿದ್ಯಾನಿಲಯಡು ನಡಪಾಯಿನ ಸಬಿಟಾರು ಪಾತಿರಿಯರು ರಾಜ್ಯ ಸರ್ಕಾರದ ನಿಲಿಟ್ಟು ನಡಪರೆ ಉಪ್ಪುನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ನರಮಾನ್ಯ ಸಂಕಲೆ ಕಾರ್ಯಕ್ರಮ ದುಂಬತ್ತ ಸಭೆ ಕುಡ್ಲ ವಿಶ್ವವಿದ್ಯಾನಿಲಯದ MBA ವಿಭಾಗದ ಸಭಾಂಗಣೋಡು ನಡೆತಂಡ ವಿಧಾನಸಭೆತ ಗುರುಕಾರ್ಯರು UT ಖಾದರ್ ಸಭೆಟ್ ಪಾತಿರ್ದು ರಾಜ್ಯ ಸರ್ಕಾರದ ತೀರ್ಮಾನದಂಚ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನನು ಸೌಹಾರ್ದತೆದ ಒಗ್ಗಟ್ಟದ ದಿನಾದ ರಾಜ್ಯದೊರ್ಮೆಡ ನರಮಾನ್ಯ ಸಂಕಲೆಂದಿವನೆರೆ ತೀರ್ಮಾನ ಮಲ್ದಂಡ ಕುಡ್ಲದ ಪಡಿಲಿಡ್ದು ಪರಂಗಿ ಪೇಟ ಮುಟ್ಟ ನಡಪುನ ನರಮಾನ್ಯ ಸಂಕಲೆ ಕಾರ್ಯಕ್ರಮದ ಗೆಲ್ಮೆಗು ಕುಡ್ಲ ವಿಧಾನಸಭಾದ ಕ್ಷೇತ್ರದ ಜನಕ್ಲನ ಸಾಕಾರ ಅಗತ್ಯ ಅಂದು ಪಂಡ್ಯರ ಉಳ್ಳಾಲ ತಾಲೂಕು ತಹಸೀಲ್ದಾರ್ BA ಪುಟ್ಟರಾಜು ಉಳ್ಳಾಲ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗುರುದತ್ ಪೊಂಜೋಬಕ ಜೋಕ್ಲನ ಕಲ್ಯಾಣ ಇಲಾಖೆಯ ಕುಡ್ಲದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೈಲಾ ಕಾರ್ಗೆ ಬಂಟ್ವಾಳ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಮತಾಜ್ ಪದವಿ ಪೂರ್ವ ಬರವು ಇಲಾಖೆದ ಒತ್ತು ನಿರ್ದೇಶಕರ ಜಯಣ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ ಪಾಲ್ಗೊಂಡಿರ ಇದೇ 15ನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಒಂದು ಮಾದರಿಯಲ್ಲಿ ಇವತ್ತು ಆಚರಿಸಲು ರಾಜ್ಯ ಸರ್ಕಾರ ಇವತ್ತು ತೀರ್ಮಾನ ಮಾಡಲಾಗಿದೆ. ಅದಕ್ಕೆ ಅನುಗುಣವಾಗಿ ಬೀದರಿಂದ ಚಾಮರಾಜನಗರಕ್ಕೂ ಕೂಡ ಒಂದು ಸೌಹಾರ್ದದ ಪ್ರೀತಿಯ ಮಾನವ ಸರಪಳಿಯನ್ನು ಇವತ್ತು ನಿರ್ಮಿಸಿ ಒಗ್ಗಟ್ಟು ಏಕತೆ ಮತ್ತು ಸೋದರತೆಯ ಸೌಹಾರ್ದತೆಯ ಒಂದು ಸಂದೇಶವನ್ನು ಇಡೀ ವಿಶ್ವಕ್ಕೆ ಕೊಡಲಿಕ್ಕೆ ಕರ್ನಾಟಕದ ಜನತೆ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಾನು ಪ್ರತಿನಿಧಿಸುವಂಥ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯು ಅದು ಪಡೀಲ್ನಿಂದ ಹಿಡಿದು ಫರಂಗಿಪೇಟೆ ತನಕ ಇದು ನಮಗೆ ಜವಾಬ್ದಾರಿ ಇದೆ. ಈ ಒಂದು ನಮ್ಮ ಮಾನವ ಸರಪಳಿಯ ಒಂದು ಸ್ಟ್ರೆಚ್ನಲ್ಲಿ ನಾವು ಯಾವ ರೀತಿ ಅದನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು, ಅದನ್ನು ಅತ್ಯಂತ ಉತ್ತಮ ಕೊಡಬೇಕು, ಮತ್ತು ನಾವು ಯಾವ ರೀತಿ ಅಧಿಕಾರಿಗಳಿಗೆ ತಮ್ಮ ಸಹಕಾರ ನಾವು ಕೊಡಬೇಕು, ಇದೆಲ್ಲವೂ ಕೂಡ ನಮ್ಮ ವಿವಿಧ ಇಲಾಖೆಯ ಅಧಿಕಾರಿಗಳು, ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ತಹಶೀಲ್ದಾರ್, ನಮ್ಮ RDPಯಿಂದ EO ಅವರು, ವುಮನ್ ಆ್ಯಂಡ್ ಚೈಲ್ಡಿಂದ ನಮ್ಮ CDP ಅವರು, ನಮ್ಮ JD ಎಜುಕೇಷನ್ JD ಮತ್ತು BO ಅವರು, ಪೊಲೀಸ್ ಇಲಾಖೆಯವರು, ಗ್ರಾಮ ಪಂಚಾಯತ್ನೆಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನು, ಅದೇ ರೀತಿ ನಮ್ಮ ಕಾರ್ಯದರ್ಶಿ ಮತ್ತು PDOಗಳನ್ನು, ಫಿಶರೀಸ್ ಇಲಾಖೆ, ನಮ್ಮ ಬೇರೆ ಬೇರೆ ಇಲಾಖೆಯ ಇನ್ನಿತರ ಅಧಿಕಾರಿಗಳು ಕೂತ್ಕೊಂಡು ಚರ್ಚಿಸಿ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ಸಂಘ ಸಂಸ್ಥೆ, ಜನಸಾಮಾನ್ಯರು ಅವತ್ತು ಎಲ್ಲ ಒಗ್ಗಟ್ಟಿನಿಂದ ಪ್ರಯತ್ನ ಪಟ್ಟು ಇದನ್ನೊಂದು ಸುಂದರವಾದ ಒಂದು ಮಾದರಿಯಾದ ಒಂದು ಮಾನವ ಸರಪಳಿ ಮಾಡಲಿಕ್ಕೆ ಏನು ಚಿಂತನೆ ಮತ್ತು ಆಲೋಚನೆ ಮಾಡಿದ್ದೇವೆ ಅದಕ್ಕೆಲ್ಲ ರೂಪುರೇಷಣೆ ಮಾಡಿ ಅದನ್ನು ಅಧಿಕಾರಿಗಳ ಮುಖಾಂತರ ಅನುಷ್ಠಾನಗೊಳಿಸ್ತೇವೆ. ಹುಂಡೈ ಕಂಪನಿದ ಹೊಸ ಹುಂಡೈ ಅಲ್ಕಜರ್ ಕಾರು ಕುಡ್ಲಗ್ ಬಿಡುಗಡೆ ಮಲ್ಪನ ಕಾರ್ಯಕ್ರಮ ಕುಂಟಿಕಾನದ ಅದ್ವೈತ್ ಹುಂಡೈ ಶೋರೂಮ್ ನಡೆತಂಡ ಕುಡ್ಲದ ಮೀರಿ ಜಾನ್ ಡಿಜಿಟಲ್ ಕ್ರಿಯೇಟರ್ ಕನಿಷ್ಕಾ ಕಿರಣ್ ಕಾರು ಬಿಡುಗಡೆ ಮಲ್ತೆರ. ಕುಡ್ಲ ಕುಂಟಿಕಾನದ ಅದ್ವೈತ್ ಹುಂಡೈ ಶೋರೂಮ್ಡು ಹುಂಡೈ ಕಂಪನಿದ ಹೊಸ ಹುಂಡೈ ಅಲ್ಕಜರ್ ಕಾರು ಬಿಡುಗಡೆ ಕಾರ್ಯಕ್ರಮ ನಡೆತಂಡ ಕುಡ್ಲದ ಮೀರಿ ಜಾನ್ ಡಿಜಿಟಲ್ ಕ್ರಿಯೇಟರ್ ಕನಿಷ್ಕಾ ಕಿರಣ್ ತುಡರ ಪುಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನ ಮಲ್ತದ ಕುಡ್ಲದ ಮಾರ್ಕೆಟ್ಗೆ ಅಲ್ಕಜರ್ ಕಾರು ಬಿಡುಗಡೆ ಮಲ್ತೆರ. ಕನಿಷ್ಕಾ ಕಿರಣ್ ಪಾತಿರ್ದು ಹುಂಡೈ ಸಂಸ್ಥದ ಒಟ್ಟಿಗೆ ತನಕ ಭಾರಿ ಕೈತಲ್ದ ಸಂಬಂಧ ಉಂಡು ಎನ್ನಡ ಒಪ್ಪುನ ಸುರುತ ಕಾರ್ಲ ಹುಂಡೈ ಸಂಸ್ಥದನೇ ಅದುಂಡು ಆತೆಯತ್ ಅದ್ವೈತ್ ಹುಂಡೈ ಸಂಸ್ಥೆದ ಬೇಲದಕ್ಲು ಕೊರ್ಪನ ಸೇವೆ ಅದ್ಭುತ ಗಿರಾಕಿಲೆನ ಪಿರ ಇಡೆಗೆ ಬರ್ಪನಂಚ ಮಲ್ಪುನುಂದ ಅರುಪಂಡಿರ. ಅದ್ವೈತ್ ಹುಂಡೈ ಸಂಸ್ಥೆದ ಸೇಲ್ಸ್ ಮ್ಯಾನೇಜರ್ ಸುಮನ್ ವಿ ಕುಡಿಯಾಲ ಬೈಲ್ ಪಾತಿರ್ದು ಹುಂಡೈ ಅಲ್ಕಜರ್ ಸುರುತ ಆವೃತ್ತಿ 2021 ಮಾರ್ಕೆಟ್ಗೆ ಬಿಡುಗಡೆ ಆದ ಗಿರಾಕಿಲೆಡ್ದು ಮೆಚ್ಚುಗೆ ಪಡೆದಿತ್ತಂಡ ಇತ್ತೆ ಹುಂಡೈ ಅಲ್ಕಜರ್ ಆವೃತ್ತಿ ರಡ್ಡು ನನ್ನಲಾತ್ ಎಡ್ಡೆ ಗುಣಮಟ್ಟದ ರೀತಿಡ್ ಮೂರ್ದು ಬೈದಂಡ ಗಿರಾಕಿಲೆಡ್ದು ನನ್ನಲಾತ್ ಮೆಚ್ಚುಗೆ ಪಡೆಯರುಂಡೊಂದು ಪಂಡಿರ. ಕೇಕ್ ಕತ್ತಿರ್ದು ಹೊಸ ಕಾರು ಮಾರ್ಕೆಟ್ಗೆ ಬಿಡುಗಡೆ ಆಯ್ನ ಖುಷಿನ ಪಟ್ಟೊಂಡ್ಯರ. ಅದ್ವೈತ್ ಹುಂಡೈ ಶೋರೂಮ್ ಮ್ಯಾನೇಜರ್ ರಾಜೇಶ್ ಉಳ್ಳಾಲ, ಸೇಲ್ಸ್ ಮ್ಯಾನೇಜರ್ ಪ್ರಸಾದ್ ಸುವರ್ಣ, ಕ್ಲಸ್ಟರ್ ಹೆಡ್ ಶಶಿಕಾಂತ ಶೆಟ್ಟಿ, ಅಕೌಂಟ್ಸ್ ಹೆಡ್ ಸುಧಾಕರ್, ನಿಸರ್ಗ ಅಡ್ವರ್ಟೈಸರ್ಸ್ದ ಶಶಿಧರ ವಿಟ್ಲ ಹುಂಡೈ ಶೋರೂಮ್ ಕೆಲಸದಕ್ಲು ಕಾರ್ಯಕ್ರಮಟ್ಟು ಪಾಲ್ಗೊಂಡ್ಯರ.
ಇವತ್ತು ನಾವು ಬಂದಿದ್ದೇವೆ ಹುಂಡೇದು ಅಲ್ಕಜಾರ್ ಕಾರಿನ ಓಪನಿಂಗಿಗೆ. ಸೊ ಇದು ಕಾರ್ ನೋಡಲಿಕ್ಕೆ ಮಾತ್ರ ಸಖತ್ತಾಗಿದೆ. ಇದು 6 to 7 ಸೀಟರ್. ಇವತ್ತಷ್ಟೇ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಸೊ ನೀವು ಬಂದು ಶೋರೂಮಿಗೆ ಬಂದು ಟೆಸ್ಟ್ ಡ್ರೈವ್ ಮಾಡಿ, ಟ್ರೈ ಮಾಡಿ, ತಗೊಳ್ಳಿ. ಸೂಪರ್ಬ್ ಇದೆ ಕಾರ್. Hyundai Alcazar launched in 2021 actually, first version. ಒಂದು ಇತ್ತೆ ಸೆಕೆಂಡ್ ಫೇಸ್ ಲಿಫ್ಟ್ ಮಂತು ಬೈದಂದ್ರೆ ದಿಸ್ ಟೈಮ್ ಇಟ್ ಇಸ್ ಮೋರ್ ಕಾಂಪ್ರಹೆನ್ಸಿವ್ ಒನ್. ಕಂಪ್ಲೀಟ್ ಎಕ್ಸ್ಟೀರಿಯರ್ ಆ್ಯಸ್ ವೆಲ್ ಆಸ್ ಇಂಟೀರಿಯರ್ ಪೂರ ಚೇಂಜ್ ಮಲ್ದೇರೆ, ಪ್ಲಸ್ ಅಡಿಷನಲ್ ಸೇಫ್ಟಿ ಫೀಚರ್ಸ್ ಪೂರ ಆ್ಯಡ್ ಮಲ್ದೇರೆ. ಸೊ ಇತ್ತೆ ನೆಟ್ ಲೆವೆಲ್ 2 ಎಡಾಸ್ ಬೈದನ ಲೇಟೆಸ್ಟ್ ಸೇಫ್ಟಿ ಫೀಚರ್ಸ್ ಬೊಕ್ಕ ಐತೆ ಮಸ್ತ್ ಕಂಪಿಟೇಟಿವ್ ಪ್ರೈಸಿಂಗ್ ಇಡ್ ಬೈದನ್ ಗಾಡಿ. ಮತ್ತು 14,990,000 ಶುರು ಆದ ಅಪ್ ಟು 22 lakhs ಮಟ್ಟದಲ್ಲ ವೇರಿಯಂಟ್ ಉಂಟು ನಮ್ಮಡ. ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಬೋತ್ ವೇರಿಯಂಟೆಡ್ ತಿಕ್ಕೊಂಡುಂಡು. ಅಂಚ ನೆಕ್ಸ್ಟ್ ವೀಕ್ ನಮ್ಮ ಟೆಸ್ಟ್ ಡ್ರೈವ್ ಸ್ಟಾರ್ಟ್ ಹಾಕೊಂಡು ಎನಿ ಒನ್ ಇಂಟ್ರೆಸ್ಟೆಡ್ ಟು ಟೇಕ್ ಅ ಟೆಸ್ಟ್ ಡ್ರೈವ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮನ್ನು ಅದ್ವೈತ್ ಹುಂಡೈ. ಸುಮಾರು 44 ವರ್ಷಲೆಡ್ದು ಕುಡ್ಲದ ಸೆಂಟ್ ಎಲೋಷಿಯಸ್ ಶಾಲೆ ಕಾಲೇಜ್ದ ಬರುವ ಕಲ್ಪನಕ್ಲಿಗೆ ಸಮೋಸ ಮಾರುಂದಿತ್ತಿನ ಸಮೋಸ ಅಜ್ಜರ್ ತಿಡ್ದಿರ. ಸಮೋಸ ಅಜ್ಜಿಯಿಂದ ಜೋಕ್ಲೆಡ್ದು ಪುದರ್ ಪಡೆದಿತ್ತಿನ ಮುದಿಯಪ್ಪ ಮಾಳಗಿ ಬಾಗಲಕೋಟೆದಾರಾದಿತ್ತದ ಕಾವುರುಡು ವಾಸ ಮಲ್ತೊಂದಿತ್ತೆರ. 88 ವರ್ಷ ಪ್ರಾಯದ ಬಾಗಲಕೋಟೆ ಮೂಲದ ಮುದಿಯಪ್ಪ ಮಾಳಗಿ ಬುಧಾರ ಕುಡ್ಲಾಡ್ ತಿಡ್ದಿರ. ಕಾವುರುಡು ವಾಸ ಮಲ್ತೊಂದಿತ್ತಿನ 6 ಕರಿನ 44 ವರ್ಷಲೆಡ್ದು ಸೆಂಟ್ ಎಲೋಷಿಯಸ್ ಶಾಲೆ ಕಾಲೇಜದ ಜೋಕ್ಲೆಗೆ ಸಮೋಸ ಮಾರೊಂದು ಸಮೋಸ ಅಜ್ಜಿಯಿಂದೆ ಪುದರಿತ್ತಂಡ. ಶಾಲೆ ಕಾಲೇಜು ಜೋಕ್ಲೆಗೆ ವನಸ್ತ ಪುಡ್ತಡು ಮುದಿಯಪ್ಪ ಮಾಳಗಿ ಸಮೋಸ ಮಾರೊಂದಿತ್ತಿನಡ್ದು ಅವರ ಜೋಕ್ಲರಿಗೆ ಮೋಕಿಡು ಸಮೋಸ ಅಜ್ಜಿಯಿಂದಲೇ ತೊಂದಿತ್ತೆರ. ಸಮೋಸ ಅಜ್ಜಿ ತುಯರ ರಾಷ್ಟ್ರ ನಾಯಕಿ ಅಣ್ಣ ಹಜಾರನಂಚ ತೂಜೊಂದಿತ್ತೆರ. ಅಂಚಾದ ಅಣ್ಣ ಅಜ್ಜಾಂದಲ ಲೆತ್ತೊಂದಿತ್ತೆರ. ಗಾಂಧಿ ಟೊಪ್ಪಿ ಕನ್ನಡಕ ಬೊಕ ಬೊಲಿಯ ವರ್ಣದ ಮುಂಡು ಫೈರನ್ ಪಾಡೊಂದಿತ್ತೆರ. ಸಮೋಸದ ಒಟ್ಟುಗು ಚಿಕ್ಕಿ ಕಡ್ಲೆ ಬರ್ಫಿ ಬೊಕ ಜಿಲೇಬಿಲಿನ ಸತ ಮಾರೊಂದಿತ್ತೆರ. ಬರುವ ಕಲ್ಪನಕ್ಲು ಇಸೇಸಾದ ವನಸ್ತ ಪುಟ್ಟುಡು ಅಣ್ಣ ಅಜ್ಜನ ಸುತ್ತಲ ಸೇರೊಂದಿತ್ತೆರ. ಮಾಳಗಿ 44 ವರ್ಷಲೆಡ್ದುಂಬು ಬಾದಾಮಿ ತಾಲೂಕುಡ್ದು ಕುಡ್ಲಗ್ ಬತ್ತದಿತ್ತೆರ. ಕುಡ್ಲಗ್ ಬತ್ತಿನ ಬಿರಿಕೆ ಆರ ಸಮೋಸ ಮಾರನ ಬೇರ ಸುರು ಮಲ್ತದಿತ್ತೆರಂದು ತಿರಿದು ಬೈದಣ. ಸೆಪ್ಟೆಂಬರ್ 13 ಕಲ್ಜಿಗ ಕನ್ನಡ ಸಿನಿಮಾ ಕರಾವಳಿ ದೊರ್ಮಿಡು ಪ್ರದರ್ಶನ ಸುರುಮಲ್ಪನೊಂದು ಸಿನಿಮಾದ ನಿರ್ದೇಶಕರು ಸುಮನ್ ಸುವರ್ಣ ಕುಡ್ಲಡ್ ಸುದ್ದಿ ಕೊಟ್ಟುಡು ತೆರಿಪಾದೆರ. ಕಲ್ಜಿಗ ಕನ್ನಡ ಸಿನಿಮಾ ನಿರ್ದೇಶಕರು ಸುಮನ್ ಸುವರ್ಣ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ಪಾತ್ರದ ಕಲ್ಜಿಗ ಸಿನಿಮಾ ಸೆಪ್ಟೆಂಬರ್ 13 ಪ್ರದರ್ಶನ ಶುರು ಮಲ್ಪಂಡು ಹಿಮಾನಿ ಫಿಲಮ್ಸ್ ಬ್ಯಾನರ್ದ ಡಿಟ್ಟು ತಯಾರಾಯಿನ ಕಲ್ಜಿಗ ಸಿನಿಮಾನು ಶರತ್ ಕುಮಾರ್ ಏಕೆ ತಯಾರು ಮಲ್ದೇರ. ಅರ್ಜುನ್ ಕಾಪಿಕಾಡ್ ನಾಯಕರಾದುಲ್ಲೇರ, ಸುಷ್ಮಿತಾ ಭಟ್ ನಾಯಕಿ ಆದುಲ್ಲೇರ, ನಾಥಪುರಮ ಹಂಸಲೇಖ ಸಂಗೀತ ನಿರ್ದೇಶನ ಮಲ್ದೇರಂದು ಸುಮನ್ ಸುವರ್ಣ ಪಂಡೇರ. ನಾಯಕಿ ಅರ್ಜುನ್ ಕಾಪಿಕಾಡ್ ಪಾತ್ರದ ಇತೊರ್ತಿಗೆ ಕಲ್ಜಿಗ ಸಿನಿಮಾದ ಟ್ರೈಲರ್ನ ಯೂಟ್ಯೂಬ್ಡು 14 ಲಕ್ಷ ಜನರದಲ್ಲ ಹೆಚ್ಚು ಜನ ತೂತೇರ. ಕುಡ್ಲ ಸೀಮೆದ ಕನ್ನಡ ಭಾಷೆದ ನಮೂನೆಡು ಸಿನಿಮಾ ತಯಾರಾತಂಡು ಧರ್ಮದ ಸಾದಿಡು ಅಧರ್ಮದ ನಿರೆಲು ಬೂರಿಬೊಕ್ಕ ನಡಪುನ ಮನಸ್ಸು ಇಪ್ಪುನ ಕಥೆ ಕಲ್ಜಿಗ ಸಿನಿಮಾಡುಂಡು ಕುಡ್ಲಾವುಡಿಪು ಸುತ್ತಮುತ್ತದ ಜಾಗಿಲೆಡು ಚಿತ್ರೀಕರಣ ನಡಪಾದಂಡು. ಸೆಪ್ಟೆಂಬರ್ 13 ಕಲ್ಜಿಗ ಸಿನಿಮಾ ದಕ್ಷಿಣ ಕನ್ನಡ, ಉಡುಪು, ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮಡಿಕೇರಿ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಬೊಂಬಾಯಿ ಬೊಕ್ಕ ಗಲ್ಫ್ ದೇಶಲೆಡು ಬುಡುಗರೆ ಆಯ್ರೊಂದೊಂದು ಅರ್ಜುನ್ ಕಾಪಿಕಾಡ್ ಪಂಡೇರ. ಫ್ರೀ ಪ್ರೀಮಿಯರ್ ಶೋ ಇವಾಗ ಸುಮನ್ ಹೇಳಿದಾಗೆ ಯಾರೆಲ್ಲ ಸಿನಿಮಾನ ನೋಡಿದ್ದಾರೆ ಒಂದು ಒಳ್ಳೆಯ ಅಭಿಪ್ರಾಯನ ಕೊಟ್ಟಿದ್ದಾರೆ. ಒಂದು ಸಿನಿಮಾ ತಂಡಕ್ಕೆ ಒಂದು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಧೈರ್ಯ ಕೊಡುವಂಥ ಒಂದು ರಿಯಾಕ್ಷನ್ಸ್ ನಮಗೆ ನಮ್ಮ ಆಡಿಯನ್ಸಿಂದ ಸಿಕ್ಕಿದೆ. ಸೊ ಈ ಧೈರ್ಯದಲ್ಲಿ ನಾವು ಇವಾಗ 13 ತಾರೀಕಿಗೆ ನಮ್ಮ ಸಿನಿಮಾ ಬರಬೇಕಾದ್ರೆ, ಈಗ ಮುಂಚಿನ ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ನಾವು ನೋಡಿರ್ತೀವಿ ಸಿನಿಮಾ, ಬೇರೆ ಯಾರು ನೋಡಿರಲ್ಲ. ಆದರೆ ಇವಾಗ ಆಲ್ರೆಡಿ ಮಂಗಳೂರು ಮತ್ತು ಪುತ್ತೂರಲ್ಲಿ ಶೋ ಆಗಿ ಆಲ್ಮೋಸ್ಟ್ 350 ಮೆಂಬರ್ ಆಡಿಯನ್ಸ್ವರೆಗೂ ನಮ್ಮ ಸಿನಿಮಾ ನೋಡಿದ್ದಾರೆ. ಆ್ಯಂಡ್ ಎಲ್ಲರೂ ಈ ಸಿನಿಮಾ ಬಗ್ಗೆ ಒಂದು ಉತ್ತಮ ರೀತಿಯ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಸೊ ಆ ಧೈರ್ಯದಲ್ಲಿ ನಾವು ಚಿತ್ರತಂಡ 13 ತಾರೀಕಿಗೆ ಒಳ್ಳೆ ಸಿನಿಮಾ, ಖಂಡಿತವಾಗ್ಲೂ ಜನರಿಗೆ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾವನ್ನು ಮಾಡಿದ್ದೀವಿ. ಬೆಂಗಳೂರಿಂದ ಇಲ್ಲಿ ಬಂದು ಇದ್ದಾಗ ನನಗೆ ಒಂದ್ಸತಿಗೂ ಏನು ಕೊರತೆಯನ್ನು ಇದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ. ತುಂಬಾ ಕಂಫರ್ಟಬಲ್ ಆಗಿ ಇಡೀ ಟೀಮ್ ನನ್ನ ಟ್ರೀಟ್ ಮಾಡ್ತು. ಸೊ ಮೂವಿ ಮುಗಿದ ನಂತರ ನಮ್ಮ ಪ್ರೀಮಿಯರ್ ಶೋಗಳಿಂದ ನಮಗೆ ಒಂದು ಹೋಪ್ ಬಂದಿದೆ. ಎಲ್ಲರ ರಿಯಾಕ್ಷನ್ಸ್ ನೋಡಿಬಿಟ್ಟು ನಮಗೆ ಸ್ವಲ್ಪ ಹೋಪ್ ಬಂದಿದೆ, ಇದು ಚೆನ್ನಾಗಿ ಮಾಡಬಹುದು ಅಂತ ಹೇಳಿ. ಸಿನಿಮಾ ಸ್ಟಾರ್ಟ್ ಮಾಡಿದ ಮೇಲೆ ಖರ್ಚು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇದ್ದು ಆಮೇಲೆ ಜಾಸ್ತಿ ಮಾಡಿ ಆ ಸಿನಿಮಾನ ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ.
ಬಟ್ ಸಿನಿಮಾ ಎಲ್ಲ ನಾವು ಮೊನ್ನೆ ನೋಡಿದ ನಂತರ ನಮಗೊಂದು ಆತ್ಮವಿಶ್ವಾಸ ಹೇಗೆ ಬಂತಂದರೆ, ಸಿನಿಮಾ ನಮಗೆ ದುಡ್ಡು ಮಾಡಿಕೊಡ್ಲಿಲ್ಲ ಅಂದರು, ಸೊ ಒಂದು ಒಳ್ಳೆ ಜನರಿಗೆ ಅದರಿಂದ ಒಂದು ಮೆಸೇಜ್ ಇದೆ, ಸೊ ಒಂದು ಒಳ್ಳೆ ಸಂದೇಶವನ್ನು ಹೇಳುತ್ತೆ ಅನ್ನೋದೊಂದು ಇದೆ. ಮತ್ತು ನಮ್ಮ ಸಂಸ್ಥೆಯಿಂದ ಸೊ ನಮಗೆ ಒಂದು ಕನ್ನಡ ಚಿತ್ರರಂಗಕ್ಕೆ ಎಸ್ಪೆಷಲಿ ನಾವು ಮಂಗಳೂರು ಕಡೆಯಿಂದ ನೋಡಿ, ಯಾವುದೇ ಸಿನಿಮಾ ಫಸ್ಟು ಬ್ಲಾಸ್ಟ್ ಆಗೋದು ಬ್ಯಾಂಗ್ಳೂರು ಕಡೆಯಿಂದ, ಸೊ ನಮಗೊಂದು ಖುಷಿ ಇದೆ, ನಾವು ಈ ಕಡೆಯಿಂದ ಜರ್ನಿ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆದಲ್ಲಿ ಕುಡ್ಲ ಮಹಾನಗರ ಪಾಲಿಕೆ ಸುತ್ತಡು ಪಾವನ್ ಜಿಡ್ದು ಒಳಚಿಲ್ಮುಟ ನರಮಾನ್ಯ ಸಂಕಲೆ ನಡಪರೆ ಉಂಡೊಂದು ಮೇಯರ್ ಸುಧೀರ್ ಶೆಟ್ಟಿ ಪಂತೆರ. ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆದಲ್ಲಿ ಜಿಲ್ಲೆದೊರ್ಮಿಡ ನರಮಾನ್ಯ ಸಂಕಲೆ ಕಟ್ಟೆರೆ ತೋರ್ತಿಗೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಾರೆ. ಒಗ್ಗಟ್ಟದ ಸಂದೇಶ ಲೋಕೋಗುಸಾರ್ನ ದಿಟ್ಟಿಡಿ ಮಾನವ ಸರಪಳಿ ಕಟ್ಟೆರೆ ಯೋಜನೆ ಪಾಡೊಂದುಂಡು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ಪಾವಂಜಿಡ್ದು ವಲಚಿಲ್ಮುಟ್ಟ ಕುಡ್ಲ ಮಹಾನಗರ ಪಾಲಿಕೆದ ಜವಾಬ್ದಾರಿಡ ನರಮಾನ್ಯ ಸಂಕಲೆ ನಡಪರೆ ಉಂಡೊಂದು ಮೇಯರ್ ಸುಧೀರ್ ಶೆಟ್ಟಿ ಮಾಹಿತಿ ಕೊಡ್ತಾರೆ. ಒಳಚಿಲ್ಬಕ ಪಾವಂಜದ ಕೈತಲ ರಾಜಮಾರ್ಗಡು ಮಲ್ಲ ತಿರಂಗದ್ವಾರನು ಕಟ್ಟದ ನರಮಾನ್ಯ ಸಂಕಲೆ ಸಾಗುನ ಸರ್ಕಲ್ನ ಸಿಂಗಾರ ಮಲ್ಪುನೊಂದು ಮೇಯರ್ ಪಂತೆರ. ಆನಿಕಂಡೆ 1 ಗಂಟೆಗೆ ನಗರದ ಸರ್ಕ್ಯೂಟ್ ಹೌಸ್ ಎದುರು ಮಾನವ ಸರಪಳಿ ಉದಿಪನಾಪುಂಡು 45 ಮುಖ್ಯಮಂತ್ರಿ ಪ್ರಜಾಪ್ರಭುತ್ವದ ಸಂದೇಶ ಕೊರಿಯರೈತದ 10 ಗಂಟೆಗೆ ಸಂವಿಧಾನ ಪೀಠಿಗೆ ಓದನೆಡ್ದು ಬಕ್ಕ ನರಮಾನ್ಯ ಸಂಕಲೆ ಕಟ್ಟುನೊಂದು ಮೇಯರ್ ಸುಧೀರ್ ಶೆಟ್ಟಿ ಮಾಹಿತಿ ಕೊಡ್ತಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನೆನಪಿಸುವಂತಹ ಕೆಲಸ ಆಗಬೇಕು. ಮತ್ತು ನಾವೆಲ್ಲರೂ ಕೂಡ ಮಾನವ ಸರಪಳಿಯ ಮುಖಾಂತರ ನಾವೆಲ್ಲರೂ ಕೂಡ ಒಂದೇ ಎಂಬಂಥ ಭಾವನೆಯಿಂದ ನಾವು ಈ ದೇಶದಲ್ಲಿ ನಾವು ಜೀವಿಸಬೇಕು ಮತ್ತು ಗೌರವಿಸಬೇಕೆಂಬಂತಹ ನಿಟ್ಟಿನಲ್ಲಿ ನಾಳೆ ದಿನ 15ನೇ ತಾರೀಕಿನ ಕಾರ್ಯಕ್ರಮ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಸಂಭ್ರಮಾಚರಣೆ ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ನಿನ್ನೆ ಜಿಲ್ಲಾಧಿಕಾರಿಯವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಯನ್ನು ಮಾಡಿದ್ದಾರೆ. ನಮ್ಮ ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಮಾನವ ಸರಪಳಿ ಆಗಲಿಕ್ಕಿದೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ನಾವು ಪಾವಂಜೆಯಿಂದ ಹಿಡಿದು ನಮ್ಮ ಇಲ್ಲಿ ಒಳಚಿಲ್ ತನಕ ಮಂಗಳೂರು ಮಹಾನಗರ ಪಾಲಿಕೆಯ ಈ ಜವಾಬ್ದಾರಿ ಇದೆ. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆ 9:30 ಗಂಟೆಗೆ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಸರ್ಕಿಟ್ ಹೌಸಿನ ಎದುರುಗಡೆ ನಡೀಲಿಕ್ಕಿದೆ. ಧಾರ್ಮಿಕ ಲೇಸಿರ್ದ ಮಾನವೀಯ ಮೌಲ್ಯ ಹೆಚ್ಚಾಪಣ ದ್ವೇಷ ದೂರಾದ ಪ್ರೀತಿ ಮುಡುನೊಂದು ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಪಂತೆರ. ಮಂಗಳೂರು ಗಣೇಶೋತ್ಸವದ 5ನೇ ದಿನದ ಧಾರ್ಮಿಕ ಸಭೆಟ್ 6 ಪಾಲ್ದೊಂಡೆರ. ಹಿಂದೂ ಯುವ ಸೇನೆ ಕೇಂದ್ರ ಸಮಿತಿದ ನಿಲೆಟ್ಟು ಕುಡ್ಲದ ನೆಹರು ಮೈದಾನಡು 32ನೇ ವರ್ಷದ ಮಂಗಳೂರು ಗಣೇಶೋತ್ಸವ ನಡತೊಂದಿತ್ತದು ಬುಧವಾರ 5ನೇ ದಿನದ ಆರಾಧನೆ ನಡತಂಡ. ರಾತ್ರಿ ನಡೆದಿನ ಧಾರ್ಮಿಕ ಸಭೆಟ್ ಗಣೇಶೋತ್ಸವ ಸಮಿತಿದ ಮರ್ಯಾದೆ ಗುರುಕಾರ್ಯರ ಭಾಸ್ಕರ ಚಂದ್ರ ಶೆಟ್ಟಿ ಮಾತ್ರೆಯೆಲ್ಲ ಎದ್ಕೊಂಡ್ಯಾರ. ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಗಣಪತಿ ದೇವಿರನ ಕಡಲಾಯರೆಟ್ಲ ನಂಬುವೆರ. ಗಾಣಪತ್ಯ ಪಂಥ ಪಿರಾಕದ ವಾದುಂಡು ರಾಷ್ಟ್ರೀಯ ಗೇನ ರಾಷ್ಟ್ರೀಯ ಪ್ರೇಮ ಬಳೆ ಪಾವನ ಕಾರ್ಯಕ್ರಮ ಮುಲ್ಪ ನಡತೊಂದುಂಡು. ಇಂಚಿನ ಧಾರ್ಮಿಕ ಲೇಸರ್ದ ಮಾನವೀಯ ಮೌಲ್ಯ ಹೆಚ್ಚಾಪುಂಡು ದ್ವೇಷ ದೂರಾದ ಪ್ರೀತಿ ಮೂಡುನೊಂದು ಪಂಡೆರ. ವಾಗ್ಮಿಲು ಶ್ರೀನವಾಕ್ಷರಿ ಬಾರ್ಕುರು ದಯನ್ನಾರ್ ದಾಮೋದರ ಶರ್ಮ ಮಲ್ಲಬಿನಿರಾದ ಪಾತಿಡ್ದು ನಮ್ಮ ಒಂದು ದಿನ ಓಲೊಂದು ಅರ್ಥ ಮಲ್ತುನುಂಡ ಪಜ್ಜೆ ಓಲು ದಿವಡೊಂದು ಅರ್ಥ ಹಾಕೊಂಡು ಭಾರತೀಯ ಅಪ್ಪನ ನೆಲಟು ಉಂತದ ಕುಟುಂಬ ದೇವಿರು ಕುಲ ದೇವಿರು ಗ್ರಾಮ ದೇವಿರೊಂದು ಮಾತ ಗ್ರಾಮದ ಒಗ್ಗಟ್ಟಿಗೆ ಕಾರಣ ಹಾಕೊಂಡು ಇಂಚಿನ ಸಾರ್ವಜನಿಕ ಆರಾಧನೆ ನಮ್ಮ ಮಾತು ಸಮಾನ ಪನ್ಪನ ಮಾನವೀಯತ ಮೌಲ್ಯ ಕಟ್ಟದು ಕೊರ್ಪುಣೊಂದು ಪಂಡೆರ. ಬೆಂಕಿನಾಥೇಶ್ವರ ಮೇಳದ ಪ್ರಧಾನ ಭಾಗವತಿರ ಮಹಿಮೆದ ಮಂತ್ರದೇವತೆ ಪ್ರಸಂಗ ಪುಗಾರ್ತಿದ ವಿಜಯ್ ಶೆಟ್ಟಿ ಆಕಾಶ್ ಭವನ ಬೊಕ್ಕ ರಾಷ್ಟ್ರಮಟ್ಟದ ಸಾಧಕಿ ಅಕ್ಷತಾ ಪೂಜಾರಿ ಮಕ್ಕಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಬರವು ಕಲ್ಪನಾ ಸಾಧಕರಾಯನ ವಾರುಣಿಯನಾಚಾರ್ಯ ಧನುಶ್ರೀ ನಮೃತ ಅರ್ಬಕ ವಿಷ್ಣು ಮಕ್ಕಳಿಗೆ ಮೆಚ್ಚುಗೆದ ಮರ್ಯಾದೆ ಸಂದಾಯರ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಒತ್ತುಗುರು ಕಾರ್ಯರ ತಿಲಕ್ ರಾಜಕೃಷ್ಣಾಪುರ ಜತನ್ ಪೆಟ್ರೋ ಸರ್ವಿಸಸ್ ಕೆಮ್ಮಣ್ಣದ ಯಜಮಾನರು ಶ್ರೀಮತಿ ಶೈಲಜಾ ಸುರೇಶ್ ಜತನ್, ಬಿಜೆಪಿ ಒಬಿಸಿ ಮೋರ್ಚಾ ಉತ್ತರ ಮಂಡಲದ ಪ್ರಧಾನ ಕಾರ್ಯಂತರ ಪ್ರಶಾಂತ್ ಮುಡೈಕೋಡೆ,
ಕುಡ್ಲದ ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಯಜಮಾನ್ಯರು ಪ್ರವೀಣ್ ಸುವರ್ಣ ಬಗಂಬಿಲ, ಉಳ್ಳಾಲ ಮಾರುತಿ ಯುವಕ ಮಂಡಲದ ಗುರುಕಾರ್ಯರು ಸಂದೀಪ್ ಕುಮಾರ್ ಉಳ್ಳಾಲ, ಮಂಜೇಶ್ವರ ಗ್ರಾಮ ಅಭಿವೃದ್ಧಿ ಸ್ಥಾಯಿ ಸಮಿತಿ ಗುರುಕಾರ್ಯರು ಯಾದವ ಬಡಾಜೆ, ಕುಡ್ಲದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಜತೆ ಕಾರ್ಯಂತರ ಗುರುಪ್ರಸಾದ ಕಡಂಬಾರ್, ಕುಡ್ಲದ ಪಟ್ಟಣ ಯೋಜನೆ ಸುಧಾರಣಾ ಸ್ಥಾಯಿ ಸಮಿತಿ ಗುರುಕಾರ್ಯರು ಲೋಹಿತ್ ಅಮೀನ್, ಬಿಜೆಪಿ ಕುಡ್ಲ ದಕ್ಷಿಣ ಗುರುಕಾರ್ಯರು ಅಶ್ವಿತ್ ಕೊಟ್ಟಾರೆ, ಮಂಗಳೂರು ಗಣೇಶೋತ್ಸವ ಸಮಿತಿ ಗುರುಕಾರ್ಯರು ಶಶಿಕಾಂತ್ ನಾಗವೇಕರ್ ಬಕ ಹಿಂದೂ ಯುವ ಸೇನದ ಉಮೇಶ್ ಪೈ ಪಾಲ್ದಿತ್ತುಂಡೆರ. ನಾಗರಾಜ ಆಚಾರ್ಯ, ಧನಂಜಯ ಎಕ್ಕೂರು, ಹರೀಶ್ ಎಕ್ಕೂರು, ಪಾರ್ವತಿ ಪರಮೇಶ್ವರ್, ಶ್ರೀಮತಿ ಯಶೋಧ ಲಕ್ಷ್ಮೀಶ, ವಸಂತ ಆಚಾರ್ಯ ಇಂಚ ಬೇತೆ ಬೇತೆ ಘಟಕಲನ ನಾಯಕರು ಈ ಪೊರ್ತುಳಿತ್ತರ. ಪ್ರವೀಣ್ ಕುಂಪಲ ಬಕ ವೈಷ್ಣವಿ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ಈ ಗಣಪತಿ ದೇವರನ್ನ ವಿಶೇಷತೆ ತೂಂಡುಂದಾಂಡ ಅವಳ ಈ ಮೈದಾನದ ಈ ಭಾಗಕ್ಕೆ ಬತ್ತುಂಡುಂದಾಂಡ ಎಂಕು ತೋಜನೆ ವ್ಯಷ್ಟಿಯಿಂದ ಸಮಷ್ಟಿಯೆಡೆಗೆ ಸಾಗುವ ದಾರಿಯನ್ನು ತೋರುವಂಥ ಒಂದು ಹಬ್ಬ ಅಂತ ಬಂಡ ತಪ್ಪಾವಂತ. ವ್ಯಷ್ಟಿಯಿಂದ ಸಮಷ್ಟಿಯೆಡೆಗೆ ಒಂಜಿ ರಾಷ್ಟ್ರೀಯ ಪ್ರಜ್ಞೆ ಪುಟ್ಟವಣಂಚಿನ ಒಂಜಿ ಕಾರ್ಯಕ್ರಮ ಮುಲ್ಪ ಆವೊಂದುಂಡು. ಈ ಯುವ ಸೇನೆನಿಪಿನ ಪುದರುಂಡತೆ ಬಾರಿ ಲಾಯ್ಕದ ಒಂಜಿ ಪುದರ್ ಐಟೆ ಮಾತ ದೆಂಗುದುಂಡು. ಸನಾತನ ಹಿಂದೂ ಧರ್ಮದ ಸಂರಕ್ಷಣೆಗೆ ಸೈನಿಕರ ಲೆಕ್ಕ ಒಪ್ಪುನಂಚಿನ ಈ ಯುವ ಸೇನೆ ನಿಜವಾದ ನನಗೊಂದು ತಾಟಿ ಖಂಡಿತವಾದಲ್ಲ ಪಾಡು. ಎಲ್ಲ ಜಾತಿ ಮತ ಸಂಪ್ರದಾಯಗಳನ್ನು ಮೀರಿ ನಾವೆಲ್ಲ ಮಾನವರು, ನಾವೆಲ್ಲ ಬಂಧುಗಳು ಅನ್ನುವ ಭಾವದಿಂದ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಜೊತೆಯಾಗುವುದಕ್ಕೆ ಅನುಗ್ರಹ ಮಾಡ್ತಾರಲ್ಲ. ಆದ್ದರಿಂದ ಮಾನವೀಯ ಮೌಲ್ಯಗಳನ್ನು ಒಂದೆಡೆ ಸೇರಿಸಿ ಭದ್ರವಾದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಅನುಗ್ರಹ ಮಾಡುವ ಸನ್ನಿಧಾನಕ್ಕೆ ನಾವು ಯಾವತ್ತೂ ಋಣಿಗಳಾಗಿರಬೇಕು. ಕುಡ್ಲದ ಸಂಘನಿಕೇತನಡು ನಡತಿನ ಕೇಶವ ಸ್ಮೃತಿ ಸಂವರ್ಧನ ಸಮಿತಿದ 77ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಐನ ದಿನ ನಡತಂಡ ಬುಧವಾರ ರಾತ್ರಿ ಶ್ರೀ ಗಣೇಶನ ಶೋಭಾಯಾತ್ರೆ ನಡಪಾಯರು. ಸ್ವತಂತ್ರ ಪೊರ್ಮಾಟುಗು ಜನಕ್ಲಿಡ ಒಗ್ಗಟ್ಟು ಮುಡಾಯರೆ ಬಾಲಗಂಗಾಧರ ತಿಲಕರು ಮಹಾರಾಷ್ಟ್ರಡು ಸುರುಮಲ್ದ ದಿನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಇತ್ತೆ ದೇಶದೊರ್ಮೆಡ್ ನಡ್ತೊಂದುಂಡು. ತುಳುನಾಡು ಡುರ್ಮೆಲ ಗಣೇಶ ಉಚ್ಚಯ ನಡಪಾದಿತ್ತದ ಕುಡ್ಲದ ಸಂಘನಿಕೇತನಡು ನಡತಿನ ಗಣೇಶೋತ್ಸವ ಸಾರ್ವಜನಿಕ ಶ್ರೀ ಗಣೇಶೋತ್ಸವಲೆಡೆ ಒಂಜಿ ದಾಖಲೆ ಆದಿತ್ತದ. ಈ ಸರ್ತಿ 77ನೇ ವರ್ಷದ ಉಚ್ಚಯ ನಡತಂಡ. ಕೇಶವ ಸ್ಮೃತಿ ಸಂವರ್ಧನ ಸಮಿತಿ ವರ್ಷಲ ಮನ್ನಗುಡ್ಡದ ಸಂಘನಿಕೇತನಡು ಐನ ದಿನ ಗಣೇಶೋತ್ಸವ ನಡಪಾವಂದಿತ್ತದ. ಈ ಸರ್ತಿದ ಐನ ದಿನದ ಉಚ್ಚೇಡು ಬುಧಾರ ಬಯ್ಯಗ ಶೋಭಾಯಾತ್ರೆಗೆ ಅಟ್ಟಣೆ ಆದಿತ್ತಂಡ. ಮೆರವಣಿಗೆಡ್ದು ದುಂಬತ್ತ ಉಚ್ಚಯದ ಕೇರಿದ ಪೂಜೆ ನಡಪಾದ ಭಕ್ತರಿಗೆ ಪ್ರಸಾದ ಕುರಿಯರ. ಕೇಶವ ಸ್ಮೃತಿ ಸಂವರ್ಧನ ಸಮಿತಿ ಬೊಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಪದಾಧಿಕಾರಿಗಳು ಪ್ರವೀಣ್ ಕುಮಾರ್, ಸತೀಶ್ ಪ್ರಭು, ವಿನೋದ್ ಶೆಣೈ, ರಘುವೀರ ಕಾಮತ್, ಗಜಾನನ ಪೈ, ಆನಂದ ಪಾಂಗಾಳ, ಸುರೇಶ್ ಕಾಮತ್, ಎಸ್.ಆರ್. ಕುಡ್ವ, ಜೀವನ್ ರಾಜ್ ಶೆಣೈ, ಅಭಿಷೇಕ್ ಭಂಡಾರಿ, ನಂದನ್ ಮಲ್ಯ, ಮಂಜು ನೀರೇಶ್ ವಾಳ್ಯ ಈ ಪುರ್ತುಡಿತ್ತರ. ಚೆಂಡೆ ಬ್ಯಾಂಡ್ ನಾಗಸ್ವರ ವಾದ್ಯ ಮೇಳ ಟ್ಯಾಬ್ಲೋ ಮೆರವಣಿಗೆಡಿತದ. ಊರ ಪರವೂರ್ಲಿನ ಭಕ್ತರ ಕೇಶವ ಸ್ಮೃತಿ ಸಂವರ್ಧನ ಸಮಿತಿದಕ್ಕಲು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದಕ್ಕಲು ಮೆರವಣಿಗೆಡ ಪಾಲ್ದಿತ್ತುಂಡ್ಯರ. ಮನ್ನಗುಡ್ಡೆ ಕುದ್ರೋಳಿ ಕಾಷ್ಟಿಟಾದ ಸಾಗಿನ ಶೋಭಾಯಾತ್ರೆಡ ಅಕೇರಿಗೆ ಶ್ರೀ ಮಾಮಾಯಿ ದೇವಸ್ಥಾನದಕ್ಕೆ ದೊಡ್ಡ ಗಣಪತಿ ಮೂರ್ತಿನ ನೀರಿಗೆ ಬಿಡಿಯರ.
ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಯತ್ವಾಸಿ ಸಾಮರ್ಥ್ಯದ ಜೋಕ್ಲಿನ ವಸತಿ ಶಾಲೆ ಬಕ ತರಬೇತಿ ಸಂಸ್ಥೆಡ್ ಕೇರಳದಕ್ಲಿನ ನಾಡಪರ್ಬ ಓಣಂ ಆಚರಣೆ ಮಲ್ತೇರ. ಈ ಪುರ್ತುಡು ಬ್ಯಾಂಕ್ ಆಫ್ ಬರೋಡಾ ಕೊರ್ನ ಸೌಂಡ್ ಸಿಸ್ಟಮ್ ಉದಿಪನ ಮಲ್ತೇರ. ಕೇರಳದಕ್ಲ ನಾಡಪರ್ಬ ಓಣಂ ಆಚರಣೆ ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ವಸತಿ ಶಾಲೆ ಬಕ ತರಬೇತಿ ಸಂಸ್ಥೆ ನಡೆತಂಡ. ಸಂಸ್ಥೆಗೆ ಬ್ಯಾಂಕ್ ಆಫ್ ಬರೋಡಾ ಸೌಂಡ್ ಸಿಸ್ಟಮ್ನು ಕೊಡುಗೆಯಾದು ಕೊಡ್ತಿದ್ದದು. ಐನು 8 ಇಳಿಗಳಿಗೆಡು ಉದಿಪನ ಮಲ್ತೇರ. ಸಾನ್ನಿಧ್ಯ ವಸತಿ ಶಾಲೆದ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ ಕುಮಾರ ಶೆಟ್ಟಿ ಎದ್ಕೊಂಡು ಸುರುತ್ತ ಪಾತ್ರ ಪಂಡ್ಯರ. ಬ್ಯಾಂಕ್ ಆಫ್ ಬರೋಡಾದ ಜನರಲ್ ಮ್ಯಾನೇಜರ್ ರಾಜೇಶ್ ಖನ್ನಾ, ಪ್ರಾಂತೀಯ ಮುಖ್ಯಸ್ಥರು ಸನಿಲ್ ಕುಮಾರ್ ಬಕ ಮ್ಯಾನೇಜರ್ ವಿಶ್ವನಾಥ ಮಲ್ಲಬಿನ್ನರಾದ ಪಾಲ್ದೆತೊಂದು ಓಣಂ ಪರ್ಬದ ಇಡೆಪ್ ಬೈಕೇರ. ಸಾನ್ನಿಧ್ಯ ಸಂಸ್ಥೆದ ಆಡಳಿತ ಮಂಡಳಿ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಗುರುಕಾರ್ಯರ, ದುಂಬುದ ಮೇಯರ್ ಮಹಾಬಲ ಮಾರ್ಲ ಒತ್ತು ಗುರುಕಾರ್ಯರ ದೇವದತ್ತ ರಾವ್, ನಿರ್ದೇಶಕರು ಸ್ಟೀಫನ್ ಪಿಂಟೋ ಬಕ ಮೊಹಮ್ಮದ್ ಬಶೀರ್, ಜತೆ ಕಾರ್ಯಂತರ ಪ್ರೊಫೆಸರ್ ರಾಧಾಕೃಷ್ಣ, ಸಲಹಾ ಮಂಡಳಿ ಸದಸ್ಯರು ಸಂತೋಷ್ ಶೆಟ್ಟಿ ಕಾರ್ಯಕ್ರಮಟು ಪಾಲ್ದೆತೊಂಡೆರ. ಓಣಂ ಲೆಕ್ಕೊಡು ಬೇತೆ ಬೇತೆ ಪೂಕಲಸದ ಪೊರ್ಲುದ ಪೂತ ರಂಗೋಲಿ ಪೂಕಲಂ ಮಲ್ತದಿತ್ತೆರ. ಸಾನ್ನಿಧ್ಯ ಸಂಸ್ಥೆಡ ಕಲ್ಪನಕ್ಲು ಬಕ ಬರವು ಕಲ್ಪಾವನಕ್ಲು ಓಣಂ ನಲಿಕೆ ಪ್ರದರ್ಶನ ಮಲ್ತೆರ. Any part of the country, I belong to North India, you are all from Karnataka, we are celebrating a cultural event which is a prosperity symbol and cultural bondage, that is a celebration of Onam of the state of Kerala. My message is only that any cultural festival which is getting celebrated in the country, it is not the celebration for one of the place. It is originated from that place, but this is the beauty of the country. The whole country celebrates Onam. National feast, they may be knowing, but these traditional feast, that's also very important. Bank of Baroda, that time they assured us that they're going to provide us a full-fledged sound system to this auditorium. Zonal head and also general manager, Bank of Baroda, Mangalore zone, a warm welcome to you, sir. And I'm happy that you had come here and you have inaugurated the poster also. I'm very happy. ಜವನಿ ಸಾಹಿತಿ ವಾಗ್ಮಿ ರಿಷಲ್ ಬ್ರಿಟ್ನಿ ಫೆರ್ನಾಂಡಿಸ್ ಬರೆಯಿನ ಭಾರತ್ 2047 ರೋಲ್ ಆಫ್ ಯೂತ್ ಪನ್ಪನ ಬೂಕು ಕುಡ್ಲದ ಪತ್ರಿಕಾ ಭವನಡು ಬುಧವಾರ ಬಿಡುಗಡೆ. ಜವನಿ ಸಾಹಿತಿ ವಾಗ್ಮಿ ರಿಷಲ್ ಬ್ರಿಟ್ನಿ ಫೆರ್ನಾಂಡಿಸ್ ಬರೆಯಿನ ಭಾರತ್ 2047 ರೋಲ್ ಆಫ್ ಯೂತ್ ಬೂಕ್ ಬಿಡುಗಡೆ ಕಾರ್ಯಕ್ರಮ ಬುಧವಾರ ಕುಡ್ಲದ ಪತ್ರಿಕಾ ಭವನಡು ನಡೆತಂಡ. STM ಕಾನೂನು ಕಾಲೇಜದ ವಿದ್ಯಾರ್ಥಿ ಆದುಪುನ ರಿಷಲ್ ಬ್ರಿಟ್ನಿ ಈ ತುಂಬು SS ಆನ್ ಕಲೆಕ್ಟಿವ್ ಟಾಪಿಕ್ಸ್ ಬುಕ್ ಬರೀತೀರ. ಹೊಸ ಬುಕ್ಡು 370 ಪುಟ ಉಂಡು. ಸುರತ್ಕಲ್ ಗೋವಿಂದಾಸ್ ಕಾಲೇಜ್ ಪ್ರಿನ್ಸಿಪಾಲರು ಪ್ರೊಫೆಸರ್ ಕೃಷ್ಣಮೂರ್ತಿ ಭಾರತ್ 2047 ರೋಲ್ ಆಫ್ ಯೂತ್ ಪನ್ಪನ ಬೂಕನು ಬಿಡುಗಡೆ ಮಲ್ತದ ಎಟೆಪ್ ಬೈಕೇರ. ಕುಡ್ಲದ ಪ್ರೆಸ್ ಕ್ಲಬ್ ಗುರುಕಾರ್ಯರು PB ಹರೀಶ್ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯ್ಕ ಇಂದಾಜೆ, ಬಲ್ಮಠ ಸರ್ಕಾರಿ ಕಾಲೇಜ್ ದುಂಬುದ ಪ್ರಿನ್ಸಿಪಾಲರು ಪ್ರೊಫೆಸರ್ ತಾರಾರಾವ್, ದುಂಬುದ ಪಾಲಿಕೆ ಸದಸ್ಯರು ರಂಗನಾಥ್ ಹಕಿಣಿ, ದುಂಬುದ ಮಾಸ್ಟರ್ ರೊನಾಲ್ಡ್ ಫೆರ್ನಾಂಡಿಸ್, ನ್ಯಾನ್ಸಿ ಫೆರ್ನಾಂಡಿಸ್ ಕಾರ್ಯಕ್ರಮಟಿದ್ದರು. ಈ ಒಂದು 75 to 100 years of independence ಅಲ್ಲಿ ಅವರ ಸಕ್ರಿಯ ಪಾತ್ರವೇ ಏನು ಎಂಬ ವಿಷಯದ ಕುರಿತಾಗಿ ಇದು ಇದೆ. It is about the positive mindset, how the youths need to contribute to the society using their passion and interest, making it possible towards the path of success. ಎರಡು ವಿಷಯಗಳು ಏನಂದ್ರೆ, ಈ ಪುಸ್ತಕ ನನ್ನ ಅಜ್ಜ SDT ಎಲೆಕ್ಸ್ ಮಾನಿಸ್ ಅವರ ಭಾರತೀಯ ವಾಯುಸೇನೆಯಲ್ಲಿ ಅವರು ಕೊಟ್ಟಂತಹ ಸೇವೆಗೆ ನಾನು ಈ ಪುಸ್ತಕವನ್ನು ಅವರಿಗೆ ಸಮರ್ಪಿಸಿದ್ದೇನೆ. ಹಾಗೆ ಈ ಪುಸ್ತಕ ಶ್ರೀ ರಾಜೇಶ್ ಪದ್ಮಾರ್, ಚಿಂತಕರು, ಲೇಖಕರು, ಉಪನ್ಯಾಸಕರು, ಬೆಂಗಳೂರು, ಇವರು ಇದಕ್ಕೆ ಮುನ್ನಡೆ ನೀಡಿ ನನಗೆ ಅವರು ಪ್ರೋತ್ಸಾಹಿಸಿದ್ದಾರೆ. ಕುಡ್ಲ ವಿಜಯದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕುಡ್ಲದ ನಿಲೆಟ್ಟು 39ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ 5 ದಿನ ನಡೆತಂಡ. ಬುಧವಾರ ರಾತ್ರಿ ಶೋಭಾಯಾತ್ರೆ ನಡಪಾದು ಉಚ್ಚಯ ಮೂರ್ತಿನ ನೀರಿಗೆ ಬಿಡಿಯರ. ಕುಡ್ಲಡು 1 ದಿನ ರಡ್ಡು ಮೂಜಿ 4 ಬೊಕ 7 ದಿನ ಇಂಚ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ನಡಪಾಂದು ಬೈದೆರೆ ಹೆಚ್ಚಾದ 3 ದಿನ ಉಚ್ಚಯ ನಡಪುಂಡು. ಅಣ ಕುಡ್ಲದ ಸರ್ಕಾರಿ
ಬಸ್ ಸ್ಟ್ಯಾಂಡ್ ಸಂಘನಿಕೇತನ ಪೊಲೀಸ್ ಲೈಂಡ್ ಐನ ದಿನ ಗಣೇಶೋತ್ಸವ ನಡಪಾದ ಬುಧವಾರ ರಾತ್ರಿ ಅಕ್ಕೇರಿ ಆತಂಡ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕುಡ್ಲದ ನಿಲೆಟ್ 39ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಐನ ದಿನ ನಡಪಾದ ಬುಧವಾರ ರಾತ್ರಿ ಶೋಭಾಯಾತ್ರೆ ಅಟ್ಟಣೆ ಆದಿತ್ತಂಡ ಶ್ರೀ ವಿದ್ಯಾವಿನಾಯಕ ದೇವರಿಗೆ ಉಚ್ಚೇದ ಕೇರಿದ ಪೂಜೆ ಕರಿತದ ಮೆರವಣಿಗೆ ಪಿದಾಡಂಡ ಬೇತೆ ಬೇತೆ ಟ್ಯಾಬ್ಲೋ ಚೆಂಡೆ ಕೊಂಬು ವಾದ್ಯ ಮೇಳ ಇದ್ದದು ಊರ್ದ ಸುತ್ತಮುತ್ತದ ಭಕ್ತಿರ ಕರಾರಸಾನಿ ಸಂಸ್ಥೆದ ಬೇಲದಕ್ಲು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದಕ್ಲು ಇದ್ದದು ಬಿಜೈ ಸರ್ಕಾರಿ ಬಸ್ ಸ್ಟ್ಯಾಂಡ್ ಹಿಡಿದು ಶ್ರೀ ಗಣೇಶನ ಮೆರವಣಿಗೆ ಪಿದಾಡಂಡ ಲಾಲ್ಬಾಗ್ ಲೇಡಿ ಹಿಲ್ ಮನ್ನಗುಡ್ಡೆ ಕುದ್ರೋಳಿ ಮಾರ್ಗ ಅದು ಕಾಸ್ಟ್ರೇಟ್ ಮೆರವಣಿಗೆ ಬತ್ತದ ಅಕ್ಕೇರಿಗೆ ಶ್ರೀ ಮಾಮಯ್ಯ ದೇವಸ್ಥಾನದಕ್ಕೆ ದುಡ್ಡು ಗಣಪತಿ ದೇವರನ ಮಣ್ಣದ ಮೂರ್ತಿನ ನೀರಿಗೆ ಬಿಡಿಯರು. ಇಡಗಿನಿತ ನಮ್ಮ ಕುಡ್ಲ ತುಳುವಾಡ್ತೆಲು ಮುಗಿಡ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳುವಾಡ್ತೆಲು ಸೊಲ್ಮೆಲು.